ಉಡುಪಿಯ ಶ್ರೀಕೃಷ್ಣ ಮಠದ ಕನಕ ಗೋಪುರದ ಕೆಳಗೆ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಉಭಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ಗೋಪೂಜೆಯನ್ನು ಮಾಡಲಾಯಿತು. ಮಠದ ಪುರೋಹಿತರಾದ ರಾಘವೇಂದ್ರ ಆಚಾರ್ಯ ಇವರು ಗೋಪೂಜೆಯನ್ನು ಮಾಡಿದರು. ನಂತರ ರಥಬೀದಿಯಲ್ಲಿ ಭವ್ಯ ಗೋಮೆರವಣಿಗೆ ನಡೆಯಿತು. ರಾಜಾಂಗಣದಲ್ಲಿ ಸಾಮೂಹಿಕ ಗೋಪೂಜಾ ಕಾರ್ಯಕ್ರಮ ನೆರವೇರಿತು. ನಂತರ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಗೋವಿನ ಮಹತ್ವದ ಬಗ್ಗೆ ಅನುಗ್ರಹ ಸಂದೇಶ ನೀಡಿದ್ದಾರೆ. ಇವತ್ತು ಉಡುಪಿಯ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ, ಗೋಪಾಲಕೃಷ್ಣನ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಗೋಪೂಜೆಯನ್ನು ಮಾಡಿ ಬಲಿಪಾಡ್ಯದ ಈ ಒಂದು ಪರ್ವ ದಿವಸದಲ್ಲಿ ನಮ್ಮ ವಿಶೇಷ ಭಕ್ತಿ ಸೇವೆಯನ್ನು ಗೋಪಾಲಕೃಷ್ಣನಿಗೆ ಸಲ್ಲಿಸಿದ್ದೇವೆ. ಈ ವರ್ಷ ಎಲ್ಲರೂ ಕೂಡ ಸಾರ್ವಜನಿಕರಿಗೂ ಕೂಡ ಗೋಪೂಜೆ ಮಾಡತಕ್ಕಂತಹ ಅವಕಾಶವನ್ನು ಶ್ರೀಕೃಷ್ಣ ಮಠದಲ್ಲಿ ನಾವು ಕಲ್ಪಿಸಿದ್ದು, ಇವತ್ತು ಇಷ್ಟ ತನಕ